ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಉಳ್ಳಾಳ ಗ್ರಾಮದ ಅಲೇಕಲ ಪ್ರದೇಶದಲ್ಲಿರುವಂತಹ ಮೊಹಮ್ಮದ್ ಸಲೀಂ ತಂಗಲ್ರವರು ಅಲೇಕಲ ಪ್ರದೇಶದಲ್ಲಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ, ಆರೋಗ್ಯ ಈ ವಿಚಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ನಮ್ಮೂರ ದನಿ ಅಲೇಕಲ ಈ ತಂಡದ ಸದಸ್ಯರಾಗಿರುವ ಮೊಹಮ್ಮದ್ ಸಲೀಂ ತಂಗಲ್ ಅಲೇಕಲರವರು ಭಾರತ ದೇಶದಲ್ಲಿ ತನ್ನ ಟೂ ವೀಲರ್ ಮೂಲಕ, ದ್ವಿಚಕ್ರ ವಾಹನ ಮೂಲಕ, ಬುಲೆಟ್ ಮೂಲಕ ಇಡೀ ನಮ್ಮ ರಾಷ್ಟ್ರವನ್ನು ಸುತ್ತುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮ್ಯಾಂಗ್ಳೂರ್ ಟು ಕಾಶ್ಮೀರ್ ಟು ಕನ್ಯಾಕುಮಾರಿ. ಇದರ ಮೂಲ ಉದ್ದೇಶ ಏನಂತ ಹೇಳಿದರೆ, ಒಂದು ಈ ದೇಶದಲ್ಲಿ ಸರ್ವ ಜನರು ಶಾಂತಿ ಮತ್ತು ನೆಮ್ಮದಿ, ಐಕ್ಯತೆ ಮತ್ತು ಸಾಮರಸ್ಯದಿಂದ ಕೂಡಿ ಬಾಳ್ಬೇಕನ್ನುವ ಒಂದು ಇರಾದೆ ಮತ್ತು ಒಂದು ಪ್ರಾರ್ಥನೆ, ಮತ್ತು ಈ ವಾಹನಗಳ ಏನು ಸೇಫ್ಟಿ ಇದೆ ಈ ಬಗ್ಗೆ ಒಂದು ಜನ ಸಮೂಹಕ್ಕೆ ಒಂದು ಸ್ಫೂರ್ತಿಯನ್ನು ಮತ್ತು ಒಂದು ವಿಚಾರಗಳನ್ನು ತಿಳಿಸುವಂತಹ ಒಂದು ವಿಚಾರ, ಮತ್ತು ಹಲವಾರು ಪುಣ್ಯಕ್ಷೇತ್ರಗಳಿಗೆ ಒಂದು ವಿಸಿಟನ್ನು ಕೂಡ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿದ್ದಾರೆ. ಇವರು ಈ ಹಿಂದೆ ನೇಪಾಳದ ಕಾಠ್ಮಂಡು ಕೂಡ ಭೂತಾನ್ ಹೋದಂತಹ ಒಂದು ಸಾಧನೆಯನ್ನು ಮಾಡಿದ್ದಾರೆ. ನಮ್ಮ ಅಲೇಕಲ ಪ್ರದೇಶವು ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಒಂದು ಪ್ರದೇಶ. ಹಿರಿಯರು ಮತ್ತು ಹಿರಿಯರು ಹಾಕಿಕೊಂಡಂತಹ ಆ ವಿಚಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಯುವಕರ ನಡುವೆ ಇಂತಹ ಒಬ್ಬ ಮೊಹಮ್ಮದ್ ಸಲೀಂ ತಂಗಲ್ರವರು ನಮ್ಮ ಈ ಅಲೇಕಲದ ಕಿರೀಟಕ್ಕೆ ಇನ್ನೊಂದು ಕಿರೀಟವನ್ನು ಇಟ್ಟಂತಹ ಒಬ್ಬ ವ್ಯಕ್ತಿ ಅಂತ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ, ನಮಗೆ ತುಂಬ ಖುಷಿಯಾಗ್ತಾ ಇದೆ. ಈ ಅಲೇಕಲ ಪ್ರದೇಶದ ಒಂದು ಮಣ್ಣಿನ ಮಹಿಮೆಯನ್ನೇ ಆ ಅಲ್ಲಾಹನು ಒಂದು ವಿಶಿಷ್ಟ ರೀತಿಯಲ್ಲಿ ಬರೆದಂತಹ ಒಂದು ಮಣ್ಣಿನ ಗುಣ. ಅದಕ್ಕೆ ಆ ಒಂದು ನಮ್ಮ ವೈಶಿಷ್ಟ್ಯತೆಗೆ ಮೊಹಮ್ಮದ್ ಸಲೀಂ ತಂಗಲ್ರವರ ಕೊಡುಗೆ ಕೂಡ ಅಮೂಲ್ಯವಾದ ಅಂತ ನಾನು ಹೇಳಿಕೊಳ್ಳುತ್ತಾ, ಈ ನಮ್ಮೂರ ಧ್ವನಿ ಅಲೇಕಲ ಮತ್ತು ಈ ಪ್ರದೇಶದ ಎಲ್ಲ ಸಂಘ ಸಂಸ್ಥೆಯ ಮತ್ತು ಧಾರ್ಮಿಕ ಸಂಘಟನೆಗಳವರ ಪರವಾಗಿ ಮತ್ತು ಊರಿನ ಎಲ್ಲ ನಾಗರಿಕರ ಪರವಾಗಿ ಮೊಹಮ್ಮದ್ ಸಲೀಂ ತಂಗಲ್ ಅಲೇಕಲ ರವರು ತನ್ನ ಉದ್ದೇಶವನ್ನು ಇಟ್ಟುಕೊಂಡು ಹೊರಟುವಂತಹ ಈ ಒಂದು ಪ್ರಯಾಣ ಅಲ್ಲಾಹನು ಅವರಿಗೆ ಎಲ್ಲ ರೂಪದಲ್ಲೂ ಅನುಗ್ರಹವನ್ನು ದಯಪಾಲಿಸಲಿ. ಅವರ ಈ ಒಂದು ಪ್ರಯಾಣವು ಅತ್ಯಂತ ಸುಖಕರವಾಗಿ ಆಗಲಿ ಮತ್ತು ಅಷ್ಟೇ ಒಂದು ಚೆನ್ನಾದ ರೂಪದಲ್ಲಿ ಅವರು ನಮ್ಮ ಊರಿಗೆ ಮರಳಿ ಬರಲಿ ಅಂತ ಹೇಳಿ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾ, ಅವರ ಈ ಒಂದು ಕಾರ್ಯಕ್ಕೆ ಎಲ್ಲರ ಪರವಾಗಿಯೂ, ನಮ್ಮೂರ ಧ್ವನಿ ಅಲೇಕಲದ ಪರವಾಗಿಯೂ ನಾನು ಅವರಿಗೆ ಶುಭ ಹಾರೈಸುತ್ತೇನೆ. ನಮ್ಮೂರ ಧ್ವನಿ ಸದಸ್ಯರಾಗಿರುವಂತಹ ಮೊಹಮ್ಮದ್ ಸಲೀಂರವರು ಈ ಒಂದು ಭಾರತ ಪರ್ಯಟನೆ ಅನ್ನುವ ಉದ್ದೇಶದಿಂದ ದೇಶದ ಸಾಮರಸ್ಯಕ್ಕಾಗಿ, ದೇಶದ ಸೌಹಾರ್ದ ಶಾಂತಿಗಾಗಿ ಈ ಒಂದು ಪ್ರಯಾಣವನ್ನು ಬೆಳೆಸಿರುತ್ತಾರೆ. ಈ ಒಂದು ಪ್ರಯಾಣದಲ್ಲಿ ಎಲ್ಲ ಅಡೆತಡೆಗಳನ್ನು ನೀಗಿಸಿ ಒಂದು ಸುಖಕರವಾದ ಪ್ರಯಾಣಕ್ಕೆ ಅನುವು ಮಾಡಿಕೊಡಲು ಅಲ್ಲಾಹನಲ್ಲಿ ಪ್ರಾರ್ಥಿಸೋಣ. ಅವರ ಪ್ರಯಾಣ ಒಳ್ಳೆಯದಾಗಲಿ, ಸುಖಕರವಾಗಲಿ ಅನ್ನುವ ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ನೀಡಲು ಬಯಸುತ್ತೇನೆ. Yes.